ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಾವೊಂದು ದೋಸೆ ಐಟಮ್ ಮಾಡ್ತಾ ಇದ್ದೀವಿ. ಇದು ತುಂಬಾ ಆರೋಗ್ಯಕರವಾದಂತಹ ದೋಸೆ. ಇದು ಏನಂತ ಹೇಳಿದ್ರೆ, ಯಾವ ದೋಸೆ ಅಂತ ಹೇಳಿದ್ರೆ ಬೂದುಗುಂಬಳಕಾಯಿಂದ ಇವತ್ತು ನಾವು ದೋಸೆ ಮಾಡ್ತಾ ಇದ್ದೀವಿ. ಈ ದೋಸೆ ಸೇಮ್ ಉದ್ದಿನ ದೋಸೆ ಥರನೇ ಆಗುತ್ತೆ, ಟೇಸ್ಟ್ ಕೂಡ ಅದೇ ರೀತಿಯಾಗಿ ಆಗುತ್ತೆ. ಉದ್ದಿನ ದೋಸೆ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಆದರೆ ಅಲರ್ಜಿ ಇರುವವರಿಗೆ ಮತ್ತು ಏನಾದರೂ ಗಾಯ ಇದ್ದರೆ ಅಥವಾ ಸಿಸರಿಂಗ್ ಆಪ್ರೇಷನ್ ಏನಾದರೂ ಆಗಿದ್ದರೆ ಅಂಥವ್ರಿಗೆ ಉದ್ದಿನ ದೋಸೆ ತಿನ್ನಲಿಕ್ಕೆ ಆಗೋದಿಲ್ಲ. ಉರ್ದು ತುಂಬಾ ಆ ಗಾಯಕ್ಕೆಲ್ಲ ತುಂಬಾ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಉದ್ದಿನ ದೋಸೆ ತಿನ್ನೋದಿಲ್ಲ. ಈ ದೋಸೆ ಮಾತ್ರ ಸೇಮ್ ಟು ಸೇಮ್ ಉದ್ದಿನ ದೋಸೆ ಥರನೇ ಆಗುತ್ತೆ. ಯಾರೆಲ್ಲ ಉದ್ದಿನ ದೋಸೆ ತಿನ್ನಲಿಕ್ಕೆ ಆಗೋದಿಲ್ಲ ಅವರೆಲ್ಲ ಈ ದೋಸೆಯನ್ನು ಮಾಡಿಕೊಂಡು ತಿನ್ಬೋದು. ಇದು ಮತ್ತು ಪಿತ್ತಕ್ಕೆ ಕೂಡ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು ಕೂಡ ಹೌದು. ಇದರಿಂದ ಜ್ಯೂಸ್ ಕೂಡ ಮಾಡ್ತಾರೆ. ಆ ವಿಡಿಯೋ ನಾನು ಸಪ್ರೇಟಾಗಿ ಬೇರೆಯೇ ಹಾಕ್ತೀನಿ. ಇವತ್ತು ನಾನು ಬೂದುಗುಂಬಳಕಾಯಿಂದ ದೋಸೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ಯಾಕೆ ತಡ ಮಾಡೋದು, ನೋಡ್ಕೊಂಬರೋಣ ಅದನ್ನು ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಬೂದುಗುಂಬಳಕಾಯಿ ದೋಸೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬೂದುಗುಂಬಳಕಾಯಿನ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ. ಆ ನಂತರ ಇಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನ ಇವಾಗ ಎರಡನ್ನೂ ಕೂಡ ರುಬ್ಕೋಬೇಕು. ಇದು ಇವತ್ತು ರಾತ್ರಿ ರುಬ್ಬಿಟ್ಕೊಂಡು ನಾಳೆ ಬೆಳಗ್ಗೆ ದೋಸೆ ಮಾಡಲಿಕ್ಕೆ ನಮಗೆ ರುಬ್ಬುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇ ಹಾಕ್ಕೊಳ್ಳಿ. ನಾನಿವಾಗ ಇದನ್ನು ರುಬ್ಬಿ ಇಟ್ಕೋತೀನಿ ನಾಳೆ ಬೆಳಗ್ಗೆ ದೋಸೆ ಮಾಡಲಿಕ್ಕೆ. ಫ್ರೆಂಡ್ಸ್, ನಾನಿಲ್ಲಿ ಹಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ನಿನ್ನೆ ರಾತ್ರಿ ರುಬ್ಬಿಟ್ಟು ಇವತ್ತು ಬೆಳಗ್ಗೆ ನಾವು ದೋಸೆ ಹಾಕೋತಾ ಇದ್ದೀವಿ. ಕಾವಲಿಗೆ ಎಣ್ಣೆ ಹಚ್ಕೊಂಡ್ವಿ, ಇವಾಗ ದೋಸೆ ಹಾಕೋತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಇದಕ್ಕೆ. ಇದಿವಾಗ ದೋಸೆ ಆಯಿತು, ತೆಗಿತಾ ಇದ್ದೀನಿ ನಾನಿಲ್ಲಿ ಕಬ್ಬಿಣದ ಕಾವಲಿಯಲ್ಲೇ ಮಾಡ್ತಾ ಇದ್ದೀನಿ ದೋಸೆ. ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್. ಇವಾಗ ಎಲ್ಲ ನಾನ್ ಸ್ಟಿಕ್ ತವಾ ಎಲ್ಲ ಬಂದಿದೆ. ಇದು ತುಂಬ ಪುರಾತನ ಕಾಲದಿಂದಲೂ ಈ ಕಾವಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಹೆಚ್ಚಾಗಿ ಇದೇ ಕಾವಲಿ ಯೂಸ್ ಮಾಡ್ತೀವಿ ನಾವು ಜಾಸ್ತಿಯಾಗಿ. ಆನಂತರ ದೋಸೆ ಈ ಕಾವಲಿಯಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಇನ್ನೊಂದು ದೋಸೆ ಹಾಕೋತಾ ಇದ್ದೀನಿ ನಾನು. ಇದೇ ರೀತಿ ಎಲ್ಲ ದೋಸೆನ ಮಾಡ್ಕೋತೀನಿ. ಇಲ್ಲಿ ನೋಡಿ, ಇಷ್ಟು ದೋಸೆ ಇವಾಗ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ದೋಸೆ ಇಲ್ಲಿ ರೆಡಿ ಆಯಿತು. ಇಲ್ಲಿ ಕೆಂಪು ಮೆಣಸಿನ ಚಟ್ನಿಯೊಂದಿಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಕೆಂಪು ಮೆಣಸಿನ ಚಟ್ನಿ ರೆಸಿಪಿ ನಾನು ನಿನ್ನೆ ಹಾಕಿದ್ದೆ. ಯಾರೆಲ್ಲ ನೋಡಿಲ್ಲ ನೋಡಿ ನನ್ನ ವಿಡಿಯೋನ. ಈ ದೋಸೆ ಕೆಂಪು ಮೆಣಸಿನ ಚಟ್ನಿಯೊಂದಿಗೆ ಸೂಪರ್ ಕಾಂಬಿನೇಷನ್ ಆಗುತ್ತೆ, ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೂದುಗುಂಬಳಕಾಯಿಂದ ನಾವು ಇವತ್ತು ಯಾವ ರೀತಿ ದೋಸೆ ಮಾಡ್ಕೊಂಡ್ವಿ ಅಂತ. ತುಂಬಾ ಸಿಂಪಲ್ ಆಗಿದೆ, ಈಸಿ ಇದೆ ರೆಸಿಪಿ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ ದೋಸೆ ಕೂಡ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ ಆಗಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತೀರಾ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.